ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಎಲ್ರಿಗೂ ನವರಾತ್ರಿ ಹಬ್ಬದ ಶುಭಾಶಯಗಳು. ನವರಾತ್ರಿಯ ಸಂಭ್ರಮ ಆಗ್ತಾ ಇದೆ. ಹಾಗೆಯೇ ಪ್ರತಿನಿತ್ಯವೂ ಕೂಡ ಈಗಂತೂ ಹೆಚ್ಚಾಗಿ ಹಬ್ಬ ಹರಿದಿನಕ್ಕೆ ನೆಂಟರಿಷ್ಟರು ಬರೋದು ಕಮ್ಮಿ ಆಗಿದೆ. ಯಾಕೆಂತ ಹೇಳಿದರೆ ಆದಷ್ಟು ಸೋಷಿಯಲ್ ಡಿಸ್ಟೆನ್ಸನ್ನು ನಾವು ಮೇಂಟೈನ್ ಮಾಡಬೇಕು ಅಂಥೇಳಿ. ಆದರೆ ಹಬ್ಬದ ಒಂದು ಕಳೆಯನ್ನು ಹಾಗೆ ಕಮ್ಮಿ ಮಾಡೋ ಹಾಗಿಲ್ಲ. ಮನೆಯಲ್ಲೇ ಇದ್ದು, ನಾವೇ ಮನೆಯವರೇ ಎಲ್ಲ ಇದ್ದು ಒಟ್ಟಿಗೆ ಸಂಭ್ರಮದಿಂದ ಈ ಒಂದು ಹಬ್ಬವನ್ನು ಆಚರಿಸಬೇಕು. ಹಾಗೆಯೇ ಈ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಪ್ರತಿನಿತ್ಯವೂ ರುಚಿಯಾದಂಥ ಖಾದ್ಯಗಳು ತಯಾರಾಗುತ್ತೆ. ಇದು ಎಲ್ಲ ಸಾಧ್ಯ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮದಲ್ಲಿ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಹಾಗೆಯೇ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರಾಗಿದ್ದಾರೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ, ಹಾಗೆಯೇ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಇವತ್ತಿನ ಈ ಸಂಚಿಕೆಯಲ್ಲಿ ಅಂದರೆ ಹಬ್ಬದ ಸಂಭ್ರಮವನ್ನು ಇನ್ನಷ್ಟು ಹೆಚ್ಚಿಸೋದಕ್ಕೆ ನಮ್ಮ ಜೊತೆಗಿದ್ದಾರೆ ಶ್ರೀಮತಿ ರೇಖಾ ಪೈ. ಇವರು ಯಾವ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತಾರೆ ಅವ್ರನ್ನ ಕೇಳೋಣ. ಇನ್ನೊಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಹಾಗೆಯೇ ನವರಾತ್ರಿ ಹಬ್ಬ ನಡೀತಾ ಇದೆ. ಈಗ ಇವತ್ತು ಬಹುಶಃ 5ನೇ ದಿವಸ, ಕಾಳರಾತ್ರಿ. ಸೊ ಹಾಗೆಯೇ ಕಪ್ಪು ವಸ್ತ್ರವನ್ನು ಧರಿಸ್ಕೊಂಡಿದ್ದೀರಿ ತಾವು ಕೂಡ. ಸೊ ಅಂದರೆ ಕಾಳರಾತ್ರಿ ಹೆಚ್ಚಾಗಿ ಕಾಳಿಯ ಒಂದು ಆ ದೇವಿಯನ್ನು ಪೂಜಿಸುವಂಥದ್ದು. ಕಪ್ಪು ವಸ್ತ್ರ ಕರೆಕ್ಟಾಗಿದೆ ಈ ದಿನಕ್ಕೆ ನಿಮ್ಮದು. ಸೊ ಮೇಡಮ್, ಇವಾಗ ಈ ಒಂದು ನವರಾತ್ರಿ ಹಬ್ಬ ನಡೀತಾ ಇದೆ. ಏನು ಡಿಶ್ ಹೇಳ್ಕೊಡ್ತಾ ಇದ್ದೀರಿ ನಮಗೆ? ಪನ್ನೀರ್ ಕೋಲಾಪುರಿ. ಆಹಾ, ಸೂಪರ್. ಆಮೇಲೆ ನೆಕ್ಸ್ಟ್ ಮಸಾಲ ಸೇವ್ ಪುರಿ ಒಟ್ಟಿಗೆ ಮಾಡಿ ತೋರಿಸ್ತೇನೆ ಹೇಗೆ ಅಂತ. ಅಂದರೆ ಇಲ್ದಿದ್ರೆ ಈ ಒಂದು ನವರಾತ್ರಿ ಟೈಮಲ್ಲಿ ಇಡೀ ಮಂಗಳೂರು ಅದೇ ಒಂದು ಸಜ್ಜಾಗಿ ತುಂಬ ಒಳ್ಳೆ ಮದುವಣಗಿತ್ತಿ ಥರ ಕಾಣ್ತಾ ಇರುತ್ತೆ. ಹೊರಗಡೆ ಹೋಗುವಾಗಿಲ್ಲ ಈಗ. ಅಂದರೆ ಹೊರಗಡೆ ಹೋಗಿ ಅಲ್ಲಿ ಏನಾದರೂ ಸವಿಯುವಂಥದ್ದು ಎಲ್ಲ ಮಾಡ್ತಾಯಿದ್ರು. ದೇವಸ್ಥಾನಕ್ಕೆ ಹೋಗಿ ಹಾಗೆಯೇ ಹೊರಗಡೆ ಎಲ್ಲ ತಿನ್ನುವಂಥದ್ದು. ಇದೆಲ್ಲ ಇಲ್ಲ, ಹೊರಗಡೆ ತಿನ್ನೋ ಹಾಗಿಲ್ಲ, ಮನೆಯಲ್ಲೇ ಮಾಡಬೇಕು. ಸೊ ಅದಕ್ಕೆ ಇದು ನೀವು ರುಚಿಯಾದಂಥ ಒಳ್ಳೆ ಅಡುಗೆಯನ್ನು ಮಾಡ್ತಾ ಇದ್ರಿ. ತಡ ಮಾಡೋದೇ ಬೇಡ, ನೀವು ಹೇಳಿದ ತಕ್ಷಣ ನನಗೆ ಹಸಿವಂತೂ ಜಾಸ್ತಿ ಆಗೋದಕ್ಕೆ ಶುರುವಾಯಿತು. ಹೋಗೋಣ ಅಡುಗೆ ಮನೆಗೆ, ಬನ್ನಿ. ಎಸ್ ಮೇಡಮ್. ಸೊ ಹಬ್ಬದ ಸಂಭ್ರಮಕ್ಕೆ ಈಗ ಫಸ್ಟ್ ನಾವು ಪನ್ನೀರ್ ಕೋಲಾಪುರಿ ಸೂಪರ್ ಆಗಿರುತ್ತೆ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಬಾಣಲೆ ಕೊಡಿ. ಡನ್. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಆಯಿತು. ಸೊ ನಿಮ್ಗೆ ಗೊತ್ತೇ ಇದೆ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಯಾವ ಎಣ್ಣೆ? ಸನ್ ಪ್ರೀಮಿಯಂ. ಹಾಂ, ಯಾಕೆ? ಅದರಲ್ಲಿ ಕೊಲೆಸ್ಟ್ರಾಲ್ ಕಡಿಮೆ. ನಾನು ಮನೆಯಲ್ಲಿ ಅದುವೇ ಯೂಸ್ ಮಾಡೋದು. ಅದೇ ಅದಕ್ಕೆ ನಿಮ್ಮ ಹತ್ರನೇ ಹೇಳಿಸಿದ್ದು. ಈಗ ಇದರಲ್ಲಿ ಮೆಣಸು ಫ್ರೈ ಮಾಡಿ ತೆಗಿಬೇಕು. ಸೊ ಇದು ತಗೊಳ್ಳೋದಾ? ಹಾಂ, ಇದು ತೆಗಿಯುವ. ನೆಕ್ಸ್ಟ್ ಇದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ. ಇನ್ನೊಂದು ಸ್ವಲ್ಪ. ಸಾಕು. ಹೇಗೂ ಎಣ್ಣೆ ಕಾದಿದೆ. ಅದಕ್ಕೇನೆ ಈರುಳ್ಳಿ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೇನೆ. ಬೇಗ ಸ್ವಲ್ಪ ಇದಾಗ್ತದಲ್ಲ, ಫ್ರೈ ಆಗ್ತದೆ. ಇದು ಸಾಕು ಇಷ್ಟು. ನೆಕ್ಸ್ಟ್ ಬೆಳ್ಳುಳ್ಳಿ ಹಾಕ್ತೇನೆ. ಸೊ ಇಷ್ಟು ಬೆಳ್ಳುಳ್ಳಿ ಬೇಕಾಗುತ್ತೆ. ಹಾಂ, ಅಂದರೆ ಒಂದು ಚಿಕ್ಕ ಬೆಳ್ಳುಳ್ಳಿ ಆದರೆ ಪೂರ್ತಿ ಬೆಳ್ಳುಳ್ಳಿ. ಈಗ ನೆಕ್ಸ್ಟ್ ಶುಂಠಿ ಹಾಕ್ತೇನೆ. ಸಾಕು. ಈಗ ಗ್ಯಾಸ್ ಆಫ್ ಮಾಡಿ.
ಇದು ತಣ್ಣಗಾಗೋ ಹೊತ್ತಿಗೆ ಗೋಡಂಬಿ ಪೇಸ್ಟ್ ಮಾಡುವ, ಮತ್ತೆ ಟೊಮೆಟೊ ಪೇಸ್ಟ್ ಬೇರೆನೆ ಮಾಡಿಡುವ. ಸಪ್ರೇಟ್ ಸಪ್ರೇಟ್ ಮಾಡಿ ಇಟ್ಕೊಳ್ಳೋದು. ಓಕೆ, ಫಸ್ಟಿಗೆ ಗೋಡಂಬಿ ಪೇಸ್ಟ್ ಮಾಡಿ. ಓಕೆ, ನೀರು ಹಾಕ್ಕೊಳ್ಬೇಕಾ? ಸ್ವಲ್ಪ ಹಾಕಿ. ಸಾಕಾ? ಹಾಂ ಸಾಕು. ಅದಂದರೆ ನೀರಿನಲ್ಲಿ ನಾನು ನೆನೆಸಿದ್ದೇನೆ ಮೊದಲಿಗೇನೆ, ಹಾಗೆ ಅದು ಬೇಗ ಪೇಸ್ಟ್ ಆಗ್ತದೆ. ಸೊ ನೆಕ್ಸ್ಟ್ ಟೊಮೆಟೊ ರುಬ್ಬಬೇಕು. ಇದನ್ನು ಫ್ರೈ ಮಾಡಲಿಲ್ಲ, ಖಾಲಿ. ಸೊ ಹಾಗೆ ಟೊಮ್ಯಾಟೋವನ್ನು ಹಾಗೆ ಹಾಕ್ಕೊಳ್ಳೋದು. ಹೌದು. ಈಗ ಗೋಡಂಬಿದು ಪೇಸ್ಟ್ ಇದರಲ್ಲಿ ಹುಳ್ಕೊಂಡಿದ್ರು ಹೌದು, ಅದ್ರ ಜೊತೆಗೆ ಸೇರಿ ಬರುತ್ತೆ. ಇನ್ನು ಇದನ್ನು ಹಾಕೊಳ್ಳೋಣ. ಸೊ ರುಬ್ಬುವ ಕಾರ್ಯಕ್ರಮ ಮುಗಿಯುತ್ತಲ್ಲಿಗೆ. ಹೌದು. ಮೆಣಸು ಕೂಡ ಅದರೊಟ್ಟಿಗೆ ಹಾಕು. ನೀರು ಹಾಕ್ಕೊಳ್ಬೇಕಾ? ಸ್ವಲ್ಪ ಹಾಕಿ. ಸೊ ಫೈನ್ ಪೇಸ್ಟ್ ಅಲ್ಲ? ಹೌದು. ಈಗ ಬಾಣಲೆಗೆ ಎಣ್ಣೆ ಹಾಕಿ. ಗ್ಯಾಸ್ ಆನ್ ಮಾಡೋದಾ? ಹಾಂ, ಗ್ಯಾಸ್ ಆನ್ ಮಾಡಿ. ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಎಣ್ಣೆ ಕೂಡ ಕಾದಿದೆ. ನೆಕ್ಸ್ಟ್ ಇನ್ನು ಚಕ್ಕೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ ಹಾಕ್ತೇನೆ. ಒಗ್ಗರಣೆ ನೆಕ್ಸ್ಟ್ ಹಸಿಮೆಣಸು. ಓಕೆ. ನೆಕ್ಸ್ಟ್ ಆಗ ನಾನು ಹೇಳಿದ್ದೆ ಇದನ್ನು ಬೇಯಿಸ್ಬೇಕಂತ, ಈಗ ಅದರಲ್ಲೇ ಬೇಯ್ತದೆ ಇದು. ಒಗ್ಗರಣೆಗೆ ಈ ಥರ ಒಗ್ಗರಣೆ ಹಾಕ್ಕೊಳ್ಳೋದು. ನೆಕ್ಸ್ಟ್ ಈಗ ರುಬ್ಬಿದ ಮಸಾಲ ಹಾಕ್ತೇನೆ. ಸೊ ವೆರಿ ಥಿಕ್ ಪೇಸ್ಟ್. ಈಗ ಫ್ಲೇವರೇ ಚೇಂಜ್ ಆಯಿತು ನೋಡಿ. ಅರೋಮ ಒಳ್ಳೆ ಬರ್ತಾ ಇದೆ. ಥಿಕ್ನೆಸ್, ಕಲರ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಹೌದು. ಈಗ ಟೊಮೆಟೊ ಪೇಸ್ಟ್ ಹಾಕ್ತೇನೆ. ಈಗ ನೀವು ಟೊಮ್ಯಾಟೊ ಪ್ಯೂರಿ ಈ ಥರ ಬರೀ ಹಸಿ ಇದನ್ನು ಹಾಕೊಂಡ್ರಿ, ಅದನ್ನು ಕೂಡ ಹುರಿದು ಗ್ರೈಂಡ್ ಮಾಡ್ಬೋದು. ಆದರೆ ಸ್ವಲ್ಪ ಡಿಫರೆಂಟ್ ಟೇಸ್ಟ್ ಡಿಫರೆಂಟ್ ಬರ್ತದೆ. ಅದಕ್ಕೆ ಹೇಳೋದಲ್ಲ, ಪ್ರೋಸೆಸ್. ಆ ಪ್ರೋಸೆಸ್ ಕರೆಕ್ಟ್ ಇದ್ರೆ ಮಾತ್ರ ಚೆನ್ನಾಗಿ ಬರೋದು. ಈಗ ನಾನು ಗೋಡಂಬಿ ಪೇಸ್ಟ್ ಮಾಡಿದ್ದೇನಲ್ಲ, ಇದು ಸ್ವಲ್ಪ ರಿಚ್ ಥಿಕ್ ಎಲ್ಲ ಗ್ರೇವಿ. ಈಗ ಕುದಿ ಬರ್ತಾ ಇದೆ. ಆಗ ನಾವು ಇದು ಸ್ವಲ್ಪ ಬಿಸಿ ನೀರುಂಟಲ್ಲ, ಜಾಸ್ತಿ ಅಲ್ಲ, ಉಗುರು ಬೆಚ್ಚಗೆ ನೀರಲ್ಲಿ ಸ್ವಲ್ಪ ಪನ್ನೀರನ್ನು ಹಾಕಿಟ್ರೆ ಸ್ವಲ್ಪ ಸಾಫ್ಟ್ ಬರ್ತದೆ. ಇದಕ್ಕೆ ಸ್ವಲ್ಪ ಪುಡಿ ಹಾಕೈತೆ, ಧನಿಯಾ ಪುಡಿ, ಧನಿಯಾ ಪೌಡರ್. ಟೇಸ್ಟ್ ನೀವು ಹೇಗೆ ಮಾಡಿದ್ರು ಸ್ವಲ್ಪ ಇದನ್ನು ಅರುಣಾ ಮಸಾಲದ ಸ್ವಲ್ಪ ಪೌಡರ್ ಹಾಕ್ಕೊಂಡ್ರು ಒಳ್ಳೆ ಘಮ ಟೇಸ್ಟ್ ಹಾಗೇ ಬರುತ್ತೆ. ಯಾಕೆ ಅಂತ ಹೇಳಿದ್ರೆ 40 ವರ್ಷಗಳ ಇತಿಹಾಸ ಸುಮ್ಮನೆ ಇರೋದಿಲ್ಲ. ಅಷ್ಟು ಚೆನ್ನಾಗಿ ಬರಬೇಕು ಅಂದರೆ 40 ವರ್ಷ ಸಸ್ಟೈನ್ ಆಗಬೇಕು ಅಂತ ಹೇಳಿದರೆ ಅಷ್ಟು ಚೆನ್ನಾಗಿರಬೇಕು ಪ್ಯೂರ್ ಆಗಿ. ಸೊ ಕೊತ್ತಂಬರಿ ಪುಡಿ ಹಾಕಿದ್ವಿ, ಅರಶಿನ. ಸೊ ಅರುಣಾದವರ ಅರಶಿನ ಪುಡಿ ಸಾಕು ಸಾಕು ಸಾಕು, ಸ್ವಲ್ಪ ಅಲ್ಲ, ಸಾಕು ಸ್ವಲ್ಪ. ಮೆಣಸಿನ ನೋಡಿ ಸ್ವಲ್ಪ ಹಾಕಿ, ಜಸ್ಟ್ ಬೇಕಾಗುತ್ತಾ? ಸ್ವಲ್ಪ. ಸೊ ಅರುಣಾ ಚಿಲ್ಲಿ ಪೌಡರ್. ಓಕೆ, ಸಾಕು. ಸ್ವಲ್ಪ ಗರಂ ಮಸಾಲ ಹಾಕಿ ಆಯಿತಾ. ಅಂದರೆ ನಾವು ಮೊದಲೇ ಏಲಕ್ಕಿ, ಚಕ್ಕೆ, ಲವಂಗ ಎಲ್ಲ ಹಾಕಿದ್ದೇವೆ, ಆದ ಕಾರಣ ಸ್ವಲ್ಪ ಸಾಕಂತ. ಸೊ ಅರುಣಾ ಗರಂ ಮಸಾಲ. ಈಗ ಬಾಣಲೆ ಮುಚ್ಚಿ ಇಡುವ ಸ್ವಲ್ಪ ಹೊತ್ತು. ಹಾಗೆ ಬೇಯಬೇಕು. ಹೌದು. ಸೊ ಸಾಲ್ಟ್ ಹಾಕಿಲ್ಲ ಅಲ್ಲ, ಲಾಸ್ಟಿಗೆ ಹಾಕುವ, ಉಂಟು ಇನ್ನು ಕೂಡ ಉಂಟು ಹಾಕ್ಲಿಕ್ಕೆ. ಓಕೆ ಓಕೆ. ಈಗ ಮುಚ್ಚಳು ತೆಗೆಯಿರಿ. ಈಗ ಉಪ್ಪು ಹಾಕ್ತೇನೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೇನೆ. ಮತ್ತೆಲ್ಲ ಮಿಕ್ಸ್ ಮಾಡುವ. ಸೊ ಉಪ್ಪು ಹಾಕಿದ ನಂತರ ಉಪ್ಪು ಕೂಡ ಸ್ವಲ್ಪ ಹೊತ್ತು ಬೇಯಬೇಕು. ನೆಕ್ಸ್ಟ್ ಇದು ಕಸ್ತೂರಿ ಮೇಥಿ. ಇದನ್ನು ಹೀಗೇನೆ ಹಾಕಬಾರ್ದು, ಅದು ಕೈಯಲ್ಲಿ ಹೀಗೆ ಹೀಗೆ ಮಾಡ್ತಾ ಹಾಕಬೇಕು. ಈಗ ಬೆಣ್ಣೆ ಹಾಕ್ತೇನೆ. ಬೆಣ್ಣೆ ಕಲರೇ ಚೇಂಜ್ ನೋಡಿ. ಸೊ ಬಿಸಿ ಬಿಸಿ ಪನ್ನೀರ್ ಕೊಲ್ಹಾಪುರಿ ರೆಡಿ. ಹೌದು, ರೆಡಿ ಆಗಿದೆ. ಡನ್. ಆಫ್ ಮಾಡಲಾ? ಮಾಡಿ ಸರ್ವ್ ಮಾಡ್ತೇನೆ ಈಗ. ಖುಷಿ ಖುಷಿಯಿಂದ ಮಾಡಿದ ಪನ್ನೀರ್ ಕೊಲ್ಹಾಪುರಿ ರೆಡಿ ಆಗಿದೆ. ಟೇಸ್ಟ್ ನೋಡಿ.
ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಿಸಿಯಾದಂಥ ಪನ್ನೀರ್ ಕೊಲ್ಹಾಪುರಿ ರೆಡಿಯಾಗಿದೆ. ಅರೋಮ ಬರ್ತಾ ಇದ್ರಂತೂ ಬೇಗ ಊಟ ಮಾಡಬೇಡ ಅನಿಸ್ತಾ ಇದೆ. ತುಂಬ ಚೆನ್ನಾಗಿ ಒಳ್ಳೆ ಅರೋಮ ಬರ್ತಾ ಇದೆ. ನೆಕ್ಸ್ಟ್ ರೆಸಿಪಿ ಕೂಡ ಅದ್ಭುತವಾಗಿರುವಂಥದ್ದು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೂ ವೆಯ್ಟ್ ಮಾಡಬೇಕಲ್ಲ. ಅದಕ್ಕೂ ಮುನ್ನ ಪನ್ನೀರ್ ಕೊಲ್ಹಾಪುರಿ ಹೇಗೆ ಮಾಡೋದು ನೋಡ್ಕೊಂಡು ಬನ್ನಿ. ಪನ್ನೀರ್ ಕೊಲ್ಹಾಪುರಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಣಮೆಣಸನ್ನು ಹುರಿದಿಟ್ಟುಕೊಳ್ಳಿ. ನಂತರ ಹೆಚ್ಚಿದ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಹುರಿದಿಟ್ಟುಕೊಳ್ಳಿ. ತಣ್ಣಗಾದ ನಂತರ ಸ್ವಲ್ಪ ನೀರು ಹಾಗೂ ಹುರಿದ ಒಣಮೆಣಸು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲನ್ನು ಬಿಸಿ ಮಾಡಿ ಚಕ್ಕೆ, ಲವಂಗ, ಏಲಕ್ಕಿ, ಪುಲಾವ್ ಎಲೆ, ಜೀರಿಗೆ, ಹಸಿಮೆಣಸು, ಒಣಮೆಣಸು ಎಲ್ಲವನ್ನು ಒಂದಾದ ಮೇಲೊಂದು ಹಾಕಿ ಒಗ್ಗರಣೆ ಮಾಡಿಕೊಂಡು ರುಬ್ಬಿದ ಮಸಾಲೆ, ಟೊಮ್ಯಾಟೊ ಪೇಸ್ಟ್, ಗೋಡಂಬಿ ಪೇಸ್ಟ್ ಹಾಕಿ ಕುದಿಸಿ. ಕುದಿ ಬಂದ ಬಳಿಕ ಬಿಸಿ ನೀರಿನಲ್ಲಿ ನೆನೆಸಿಟ್ಟ ಪನ್ನೀರ್, ಅರುಣಾ ಧನಿಯಾ ಪುಡಿ, ಅರುಣಾ ಅರಶಿನ ಪುಡಿ, ಮೆಣಸಿನ ಪುಡಿ, ಗರಂ ಮಸಾಲ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು, ಕಸೂರಿ ಮೇಥಿ, ಬೆಣ್ಣೆ ಹಾಕಿ 1-2 ನಿಮಿಷ ಕುದಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಪನ್ನೀರ್ ಕೊಲ್ಹಾಪುರಿ ರೆಡಿ. ಪನ್ನೀರ್ ಕೊಲ್ಹಾಪುರಿ ಏನೋ ರೆಡಿಯಾಗಿದೆ, ಬಿಸಿಯಾಗಿ ರೆಡಿಯಾಗಿದೆ. ಸೊ ನೆಕ್ಸ್ಟ್ ರೆಸಿಪಿ ಏನು ಚಾಟ್ ಐಟಮ್ ಹೇಳಿದರು, ಅದಕ್ಕೆಲ್ಲ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಟ್ರೈಡ್, ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಅರುಣಾ ಮಸಾಲ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ, ಹಾಗೆಯೇ ಶಶಿ ಪ್ಲಸ್ ಬ್ಯೂಟಿ ಸೋಪ್. ಶಶಿ ಇದ್ದಲ್ಲಿ ಕೊಳೆಯ ಮಾತೆಲ್ಲಿ. ಹಾಗೆಯೇ ಡಿಟರ್ಜೆಂಟ್ ಕೇಕ್ ಅಂತೂ ಇತ್ತು. ಈಗ ಸೂಪರ್ಬ್ ಆಗಿರುವಂಥ ಬ್ಯೂಟಿ ಪ್ಲಸ್ ಸೋಪ್ ಬೇರೆ ಬಂದಿದೆ. ಆಲೋವೆರಾ ಮತ್ತು ಚಂದನದ ಫ್ಲೇವರ್ ಇರುವಂಥದ್ದು, ಹಾಗೆಯೇ ಕಡಲೆ ಹಿಟ್ಟಿನ ಒಂದು ಫ್ಲೇವರ್ ಕೂಡ ಇದೆ. ಸೊ ಒಳ್ಳೆ ಘಮ ಬರುವಂಥ ಒಂದು ಸೋಪ್. ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ಸೊ ನೆಕ್ಸ್ಟ್ ನೆಕ್ಸ್ಟ್ ರೆಸಿಪಿಗೆ ಏನು ಮಾಡ್ತಾ ಇದ್ದಾರೆ ಅದನ್ನು ಕೇಳ್ಕೊಂಡು ಬರೋಣ. ಪನ್ನೀರ್ ಕೊಲ್ಹಾಪುರಿ ರೆಸ್ಟ್ ಆಗ್ತದೆ. ತಣ್ಣಗಾಗೋ ಮೊದಲು ಚಾಟ್ ರೆಡಿ ಆಗಬೇಕು. ಹೌದು, ಚಾಟ್ ಜಟ್ಪಟ್ ಅಂತ ಆಗಬೇಕು. ಆಯಿತು. ಸೊ ಯಾವ ಚಾಟ್? ಮಸಾಲ ಸೇವ್ ಪುರಿ ಅಂತ ಒಟ್ಟಿಗೆ ಮಾಡಿ ತೋರಿಸ್ತೇನೆ, ಅದು ಹೇಗೆ ಅಂತ. ಒಂದೇ ಸೇವ್ ಪುರಿ ಅಲ್ಲ, ಮಸಾಲ ಪುರಿ ಅಲ್ಲ, ಮಸಾಲ ಸೇವ್ ಪುರಿ. ಹೌದು. ಸೊ ನಿಮ್ಮದೇ ಓನ್ ಚಾಟ್ ಸೆಂಟರ್ದು ಇನೋವೇಟಿವ್ ಡಿಶ್. ಹೌದು ಹೌದು. ಸರಿ, ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ಗೆ ಮೊದಲಿಗೆ ಬಾಣಲೆಗೆ ಎಣ್ಣೆ ಹಾಕಿ ಪೂರಿ ಫ್ರೈ ಮಾಡುವ. ಪೂರಿ ಫ್ರೈ ಮಾಡಿ ಒಗ್ಗರಣೆ ಹಾಕಿ. ಸೊ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇಸ್ ದ ಬೆಸ್ಟ್ ಆಯಿಲ್. ತಕೊಳ್ಳೋಣ. ಎಸ್, ಪೂರಿ ರೆಡಿ ಆಯಿತು. ನೆಕ್ಸ್ಟ್ ಈಗ ಒಂದು ಬಾಣಲೆ ಇಡಿ. ಬಾಣಲೆ ಇಟ್ಕೊಳ್ಬೇಕಾ ಫ್ರೈ ಮಾಡಲಿಕ್ಕೆ? ಓಕೆ, ಈ ಕಡೆ ಶಿಫ್ಟ್ ಮಾಡ್ತೀನಿ. ಬಿಸಿ ಇದೆ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಸೊ ಬಿಸಿ ಇರೋ ಕಾರಣ ಬೇಗ ಅಡುಗೆ ಮಾಡ್ಕೊಳ್ಬೋದು. ಈಗ ನೀರುಳ್ಳಿ ಹಾಕ್ತೇನೆ. ಈಗ ಇದಕ್ಕೆ ಚಕ್ಕೆ, ಲವಂಗ ಮತ್ತೆ ಹಸಿಮೆಣಸು ಹಾಕ್ತೇನೆ. ನೆಕ್ಸ್ಟ್ ಟೊಮೆಟೊ ಹಾಕ್ತೇನೆ. ಇದು ಜಸ್ಟ್ ಒಂದು ಫ್ರೈ ಆದರೆ ಸಾಕು ಅಷ್ಟೇ. ಮತ್ತೆ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ತೇನೆ. ಓಕೆ, ಸಾಕು, ಆಫ್ ಮಾಡಿ. ಇದು ತಣ್ಣಗಾಗಬೇಕು. ತಣ್ಣಗಾಗೋ ಹೊತ್ತಿಗೆ ನಾವು ಇದು ಪೇಸ್ಟ್ ಮಾಡುವ. ಪುದೀನ, ಕೊತ್ತಂಬರಿ ಸೊಪ್ಪು ಮತ್ತೆ ಸ್ವಲ್ಪ ಬಟಾಣಿ ಹಾಕಿ ಪೇಸ್ಟ್ ಮಾಡುವ ಅಂತ. ಬಟಾಣಿನೂ? ಹೌದು. ಸೊ ನೀವು ಹೇಳುವಾಗಲೇ ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ. ಅಷ್ಟು ಚೆನ್ನಾಗಿರ್ಬೋದು ಟೇಸ್ಟ್ ಅಂತೇಳಿ.
ಇದು ಪುದೀನ, ಕೊತ್ತಂಬರಿ ಸೊಪ್ಪು, ಪುದೀನ. ಇದನ್ನು ಸ್ವಲ್ಪ ಫಸ್ಟ್ ಗ್ರೈಂಡ್ ಮಾಡುವ. ಸೊ ಇದು ನೀರೇನಾದರೂ ಹಾಕಬೇಕಾ? ಸ್ವಲ್ಪ ಹಾಕಿ, ಸ್ವಲ್ಪ ಜಸ್ಟ್ ಸಾಕು ಸರ್. ಅದಕ್ಕೇನೆ ಬಟಾಣಿ ಹಾಕ್ತೇನೆ ಸ್ವಲ್ಪ. ಹಾಂ ಸಾಕು. ಇದು ತರಿಯಾಗಿ ಬಂದರೆ ಸಾಕಾ? ಹಾಂ, ಫೈನ್ ಪೇಸ್ಟ್. ಫೈನ್ ಪೇಸ್ಟ್. ಈಗ ಇದನ್ನು ಬೌಲಿಗೆ ಹಾಕ್ತೇನೆ. ಸಾಕು. ಇನ್ನು ಅದಕ್ಕೆ ಹಾಕೊಳ್ಳೋದಾ? ಮೊದಲಿಗೆ ಸ್ವಲ್ಪ ಎಣ್ಣೆ ಹಾಕಿ. ಗ್ಯಾಸ್ ಆನ್ ಮಾಡೋದು. ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಾಕು. ಮೊದಲಿಗೆ ಬಿಸಿಯಾದ ಕೂಡಲೇ ಪೌಡರ್ಸ್ ಹಾಕ್ಬೇಕು. ಅದಕ್ಕೆ ಬಿಸಿ ಆದ ಕೂಡಲೇ ಯಾವುದೆಲ್ಲ ಪೌಡರ್ಸ್ ಹಾಕೊಳ್ಳಿ? ಧನಿಯಾ, ಗರಂ ಮಸಾಲ, ಅರಶಿನ. ಇದು 3. ಸೊ ಅರುಣಾರವರ ಧನಿಯಾ ಪೌಡರ್. ಹೌದು. ನೆಕ್ಸ್ಟ್ ಅರಶಿನ. ಅರಿಶಿನ ಸಾಕು. ನೆಕ್ಸ್ಟ್ ಗರಂ ಮಸಾಲ. ಗರಂ ಮಸಾಲ ಪೌಡರ್ ಹಾಕುವಾಗ ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು. ಹಾಂ ಹಾಂ. ಈಗ ರುಬ್ಬಿದ ಮಸಾಲ ಹಾಕ್ತೇನೆ. ಇದಕ್ಕೆ ಸ್ವಲ್ಪ ನೀರು ಹಾಕಿ. ಸಾಕಾ? ಹಾಂ, ಸಾಕು. ನೆಕ್ಸ್ಟ್ ನಾವು ಪುದೀನ, ಬಟಾಣಿ, ಪುದೀನ, ಕೊತ್ತಂಬರಿ ಸೊಪ್ಪು ಹಾಕಿದ್ದೇವೆ. ರುಬ್ಬಿದೆಲ್ಲ ಮಸಾಲೆ ಅದು. ಈಗ ಉಪ್ಪು ಹಾಕ್ತೇನೆ. ಇದು ಒಂದು ಕುದಿ ಬರಬೇಕು. ಆಮೇಲೆ ಬೇಯಿಸಿದ ಬಟಾಣಿ ಮತ್ತು ಬಟಾಟೆ ಹಾಕ್ತೇನೆ. ಅದಕ್ಕೆ ಹಾಕೊಳ್ಳೋದು. ಈಗ ಕುದಿ ಬರ್ತಾ ಇದೆ, ಬಟಾಣಿ ಹಾಕ್ತೇನೆ. ಓಕೆ, ಬೇಯಿಸಿರುವಂಥ ಬಟಾಣಿ. ಈಗ ನಾನು ಆಲೂಗಡ್ಡೆ ಹಾಕ್ತೀನಿ. ಈಗ ಪರಿಮಳ ಪುದೀನದ್ದು ಬರ್ತದೆ ನೋಡಿ, ಫ್ಲೇವರ್ ಸಖತ್ತಾಗಿ ಬರ್ತಾ ಇದೆ. ನನಗಂತೂ ಹಸಿವು ಜೋರಾಗ್ತಾ ಇದೆ. ಒಂದು ಕುದಿ ಬರಲಿ, ಮತ್ತೆ ಆಫ್ ಮಾಡಿ. ಈಗ ರೆಡಿ ಆಗಿದೆ, ಗ್ಯಾಸ್ ಆಫ್ ಮಾಡಿ. ಒಳ್ಳೆ ಕುದಿ ಬಂದು ಆಯಿತು. ಆಲೂಗಡ್ಡೆ ಹಾಗೇನೆ ಆಫ್ ಮಾಡಲಾ? ಓಕೆ. ಆಲೂಗಡ್ಡೆ ಅದರದ್ದೇ ಸ್ಟಾರ್ಚ್ ಬಿಟ್ಕೊಳ್ಳುವಾಗ ಗಟ್ಟಿ ಆಗುತ್ತೆ. ತಣ್ಣಗಾಗುವ ಇನ್ನೂ ಗಟ್ಟಿ ಆಗುತ್ತಲ್ಲ, ಆವಾಗ ಬೇಕಾದರೆ ಸ್ವಲ್ಪ ತೆಳು ಮಾಡ್ಕೊಳ್ಳೋದು. ಸರ್ವ್ ಮಾಡಿ. ಸ್ವಲ್ಪ ಮಸಾಲೆ ಇದ್ರ ಮೇಲೆ ಫಸ್ಟಿಗೆ. ಇದು ಖಾರ ಚಟ್ನಿ, ಇದು ಸ್ವೀಟ್. ಈಗ ಸೇವ್ ಇದ್ರ ಮೇಲೆ. ಮಸಾಲೆಗೆ ಸ್ವಲ್ಪ ಬೇಕಲ್ಲ, ಇದ್ರ ಮೇಲೆ ಬೇಕಾದರೆ ಹಾಕ್ಬೋದು. ಹೀಗೆ ಈ ಥರ. ಮತ್ತು ಇದರಲ್ಲೇ ನಾನು ಹೇಳಿದ್ದೇನೆ ಸೇವ್ ಪುರಿ ಮಾಡಿ ಕೊಡ್ತೇನೆ ಅಂತ. ಇದನ್ನು ಇದರ ಹೋಲ್ ತೆಗೆಯುವುದು ಜಸ್ಟ್. ಅಲ್ಲ, ಮಕ್ಕಳು ಹೀಗೆ ಕೂಡ ಕೇಳಿದರು, ಅದಕ್ಕೆ ನಾನು ಹೀಗೆ ಕೂಡ ಮಾಡಿಕೊಟ್ಟೆ, ನೋಡುವ ಅಂತ. ಅದು ಕೂಡ ಒಂದು ಟ್ರೈ. ಸೊ ಇದು ಮಸಾಲ ಪುರಿ ಜೊತೆಗೆ ಈ ಥರದೊಂದು ಫ್ರೀ. ಯಾವ ಥರ ಹೇಗೆ ಆಗ್ತದೆ ಅಂತ ಮಾಡಿ ನೋಡೋದು ಅಲ್ಲ. ಬಿಸಿ ಬಿಸಿಯಾದ ಮಸಾಲ ಸೇವ್ ಪುರಿ ರೆಡಿಯಾಗಿದೆ. ಟೇಸ್ಟ್ ನೋಡಿ ಹೇಗೆ. ಚಾಟ್ ಕಾರ್ನರಲ್ಲಿ ಯಾವಾಗಲೂ ಸಿದ್ಧವಾಗಿರುತ್ತೆ, ಆದರೆ ಮನೆಯಲ್ಲಿ ಮಾಡಿಕೊಂಡ್ರೆ ಎಷ್ಟು ಚೆನ್ನಾಗಿರುತ್ತೆ. ಈ ಮಸಾಲ ಸೇವ್ ಪುರಿ ಮಾಡೋದು ಹೇಗೆ ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಮಸಾಲ ಸೇವ್ ಪೂರಿ ತಯಾರಿಸುವ ವಿಧಾನ: ಮೊದಲು ಕಾದ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಪೂರಿಯನ್ನು ಕರೆದಿಟ್ಟುಕೊಳ್ಳಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೆಚ್ಚಿದ ಈರುಳ್ಳಿ, ಚಕ್ಕೆ, ಲವಂಗ, ಹಸಿಮೆಣಸು, ಟೊಮ್ಯಾಟೊ, ಬೆಳ್ಳುಳ್ಳಿ,
ಎಲ್ಲವನ್ನು ಸ್ವಲ್ಪ ಬಾಡುವವರೆಗೂ ಹುರಿಯಿರಿ. ತಣ್ಣಗಾದ ನಂತರ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಸ್ವಲ್ಪ ಬೇಯಿಸಿದ ಬಟಾಣಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಬಳಿಕ ಬಾಣಲೆಗೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಬಿಸಿಯಾದ ನಂತರ ಅರುಣಾ ಧನಿಯಾ ಪುಡಿ, ಅರಶಿನ ಪುಡಿ, ಗರಂ ಮಸಾಲ ಪುಡಿ, ರುಬ್ಬಿದ ಮಸಾಲೆ ಹಾಕಿ ಹುರಿದು ಸ್ವಲ್ಪ ನೀರು, ಪುದೀನ ಪೇಸ್ಟ್, ಬೇಯಿಸಿದ ಬಟಾಣಿ, ಆಲೂಗಡ್ಡೆ ಹಾಕಿ ಕುದಿಸಿ. ಆ ಬಳಿಕ ಪೂರಿಯನ್ನು ಪುಡಿ ಮಾಡಿ ಮೇಲಿನಿಂದ ತಯಾರಿಸಿದ ಮಸಾಲೆ, ಹೆಚ್ಚಿದ ಈರುಳ್ಳಿ, ಟೊಮ್ಯಾಟೊ, ಸೇವ್, ಖಾರ ಚಟ್ನಿ, ಸ್ವೀಟ್ ಚಟ್ನಿ ಹಾಕಿ ಸರ್ವ್ ಮಾಡಿ. ಈಗ ಬಾಯಲ್ಲಿ ನೀರೂರಿಸುವ ಮಸಾಲ ಸೇವ್ ಪೂರಿ ಸವಿಯಲು ಬಲು ಚೆನ್ನ. ಎಸ್ ಮೇಡಮ್, ಮಸಾಲ ಪುರಿ, ಪನ್ನೀರ್ ಕೊಲ್ಹಾಪುರಿ ಎರಡು ಕೂಡ ರೆಡಿ ಇದೆ. ಯಾವ್ದು ಫಸ್ಟ್ ಟೇಸ್ಟ್ ನೋಡೋಣ? ಇದು ಕೊಲ್ಹಾಪುರಿ ನೋಡು. ಹಾಂ, ತಗೊಳ್ಳಿ. ಸೊ ವಿತ್ ಪರ್ಮಿಷನ್ ತಗೊಳ್ಳಿ. ಸೊ ಇದ್ರ ಜೊತೆಗೆ ಏನಾದರೂ ಚಪಾತಿ, ರೋಟಿ ಇರಬೇಕಿತ್ತು. ನನ್ನ ಮೀಲಂತೂ ಫುಲ್ ಆಗ್ತಾಯಿತ್ತು. ಸೂಪರ್. ಆ್ಯಕ್ಚುಲಿ ಚಪಾತಿ ಜೊತೆಗೆ ಹಾಗೆ ತಿಂತಾ ಇದ್ದಾರೆ ಅಥವಾ ರೋಟಿ ಜೊತೆಗೆ ತಿಂತಾ ಇದ್ದರೆ 2 ತಿನ್ನೋರು 3 ಅಂತೂ ಖಂಡಿತವಾಗ್ಲೂ ತಿಂತಾರೆ. ತುಂಬ ಟೇಸ್ಟಿಯಾಗಿದೆ. ಬಾಯಲ್ಲಿ ಒಂಥರ ಸಾಫ್ಟ್ ಕ್ರೀಮ್ ಇದ್ದ ಹಾಗೆ ಸಾಫ್ಟಾಗಿದೆ ಗ್ರೇವಿ. ಆ್ಯಂಡ್ ನೀವು ಹೇಳಿದಾಗೆ ಆ ಪ್ರೋಸೆಸ್, ಆ ಪನ್ನೀರನ್ನು ಬಿಸಿನೀರಲ್ಲಿ ಹಾಕಿ ಮಾಡಿದ್ರಿ, ಸಾಫ್ಟ್ ಪನ್ನೀರ್. ಹೌದು, ತುಂಬ ಚೆನ್ನಾಗಿದೆ, ವೆರಿ ಟೇಸ್ಟಿ. ಸೊ ಇದೆಲ್ಲ ನನಗೆ ಆಯಿತು. ಸೊ ಇದು ಟೇಸ್ಟ್ ನೋಡೋಣ. ಆಯ್ತು, ತಗೊಳ್ಳಿ. ಸೊ ಫಸ್ಟ್ ಮಸಾಲ ಪುರಿ, ಆಮೇಲೆ ಮಸಾಲ ಸೇವ್ ಪುರಿ. ಹೌದು. ಇನ್ನೂ ಖಾರ ಹಾಕಿದ್ರು ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದೆ. ತುಂಬ ಚೆನ್ನಾಗಿದೆ. ಕಮ್ಮಿ ಖರ್ಚಲ್ಲಿ ಮನೇಲಿ ಚೆನ್ನಾಗಿ ಮಸಾಲ ಪುರಿ ಮಾಡ್ಬೋದು. ಹೌದು. ಇನ್ಮೇಲೆ ಚಾಟ್ ಕಾರ್ನರ್ಗೆ ಹೋಗೋದೆಲ್ಲ ಅಲ್ಲೇ ನಿಲ್ಲಿಸ್ಬಿಡ್ಬೋದು. ಈಗಲೇ ಎಲ್ಲರೂ ನಿಲ್ಲಿಸಿದ್ದಾರೆ. ಇದನ್ನಂತೂ ಬೇಗ ಟ್ರೈ ಮಾಡ್ತಾರೆ. ಹೌದು. ಸೊ ಇದನ್ನು ಟ್ರೈ ಮಾಡುವ. ನಾನು ಚಿಕ್ಕ ತಗೊಳ್ತೀನಿ, ಇದು ದೊಡ್ಡ ಬಾಯಿ ಮಾಡಬೇಕಾಗುತ್ತೆ. ಈ ಪಾನಿಪುರಿ ತಿನ್ನೋದೆಲ್ಲ ಕಷ್ಟ ಈ ಥರ ಹೌದು ಅಲ್ವಾ? ತುಂಬ ಚೆನ್ನಾಗಿದೆ. ಈ ಥರ ತಿಂದ್ರೂ ಬೇರೆ ಟೇಸ್ಟ್, ಅಂದರೆ ಅದ್ರ ಜೊತೆಗೆ ಮಿಕ್ಸ್ ಆಗಿರುತ್ತೆ. ಹೌದು. ಈ ಥರ ಇನ್ನೂ ಚೆನ್ನಾಗಿದೆ. ಈ ಐಡಿಯಾ, ಪೂರಿಗೆ ಒಳಗೆ ತುಂಬಿಸಿ ಹಾಕುವಂಥ ಐಡಿಯಾ ತುಂಬ ಇಷ್ಟ ಆಯಿತು. ಹೌದು, ಅದು ಚೆನ್ನಾಗಿದೆ. ಇದಾದರೆ ಈ ಥರ ತಿನ್ನೋದಲ್ಲ, ಅದು ಹಾಗೆ ಒಂದೊಂದೇ ಬಾಯಿಗೆ ಹಾಕೊಳ್ಳೋದು. ಸೂಪರ್ ಟೇಸ್ಟಿ, ಕ್ಲಾಸಿಕ್, ಎರಡು ಕೂಡ ಅದ್ಭುತವಾದಂಥ ರುಚಿ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನನ್ನ ನವರಾತ್ರಿಗೆ ಹೊರಗಡೆ ಹೋಗಿ ಏನಾದರೂ ಚಾಟ್ ತಿನ್ನಬೇಕು ಅನ್ನೋ ಆಸೆಯನ್ನು ಇಲ್ಲೇ ತೀರಿಸ್ಬಿಟ್ರೆ. ಹೌದು, ತುಂಬ ಚೆನ್ನಾಗೈತೆ. ವೆರಿ ನೈಸ್ ಮೇಡಮ್, ತುಂಬ ಚೆನ್ನಾಗಾಯಿತು. ಎಷ್ಟು ಅದ್ಭುತವಾದಂಥ ರುಚಿ ಅಂತ ಹೇಳಿದ್ರೆ, ಬೇಗ ಕಾರ್ಯಕ್ರಮ ಮುಗಿಸಿ ಹೋಗಿ ಸ್ಟಾರ್ಟ್ ಹಾಗಿಂಗ್ ಅಂತ ಅನಿಸ್ತಾ ಇದೆ. ತುಂಬ ಚೆನ್ನಾಗಿದೆ. ಸೊ ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀರಿ ಮೇಡಮ್, ತುಂಬಾ ಇಷ್ಟ ಆಯಿತು. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಆಗಲೇ ಹೇಳಿದೆ, ಸನ್ ಪ್ರೀಮಿಯಂ ಅವರ ಆಟ ಅಂತ. ಸೊ ಹೋಲ್ ವೀಟ್ ಆಟ ಇದೆ. ಸೊ ನೀವು ಹಾಗೆ ಪೌಡರ್ ಎಲ್ಲ ಮಾಡಿದ್ರೆ ಗೋಧಿಯನ್ನು ಹೋಗಿ ತೊಳೆದು ತುಂಬ ಪ್ರೋಸೆಸ್. ಹೋಲ್ ವೀಟ್ ಆಟ ಅಂದರೆ ಆ ಥರ. ಸೊ ಇದು ತುಂಬ ಚೆನ್ನಾಗಿ ಒಳ್ಳೆ ಪೂರಿ ಚಪಾತಿ ಆಗುತ್ತೆ. ಸೊ ಸನ್ ಪ್ರೀಮಿಯಂ ಇವರ ವತಿಯಿಂದ ಅವರ ಗೋಧಿ ಹಿಟ್ಟು. ಇವತ್ತೇ ಹೋಗಿ ಉಂಡೆ ಮಾಡಿ ತಿಂತೇನೆ ಇದ್ರದ್ದು. ಉಂಡೆ ಮಾಡಿ ಚಪಾತಿ ಮಾಡಿ ನೋಡಿ. ಸೊ ನೀವು ಉಂಡೆ ಅಂದರೆ ನಿಮ್ಗೆ ತುಂಬ ಇಷ್ಟ ಅನಿಸುತ್ತೆ. ಹೌದು, ಅದು ಖುಷಿ ಆಗ್ತದೆ. ತುಪ್ಪ ಎಲ್ಲ ಟ್ರೈ ಮಾಡಿ. ನೀವು ಯಾವುದೇ ಕೊಟ್ಟರು ಅದರಲ್ಲಿ ಡಿಫ್ರೆಂಟಾಗಿ ಟ್ರೈ ಮಾಡ್ತೀರಿ. ಎಸ್ ಮೇಡಮ್. ಹಾಗೆಯೇ ಸೊ ಸೌಂದರ್ಯ ಹೆಚ್ಚಿಸೋದಕ್ಕೆ ಶಶಿ ಪ್ಲಸ್ ಬ್ಯೂಟಿ ಸೋಪ್, ಹಾಗೆಯೇ ಡಿಟರ್ಜೆಂಟ್ ಕೇಕ್ ಇದೆ. ಸೊ ನೀವು ಕೇಳಿರ್ಬೋದು, ಶಶಿ ಇದ್ದಲ್ಲಿ ಕೊಳೆಯ ಮಾತಿಲ್ಲ. ಎಷ್ಟೇ ಕೊಳೆ ಆಗಿರಲಿ ಅಷ್ಟು ಶುಭ್ರವಾಗಿ. ನಾನು ಯೂಸ್ ಮಾಡೋದು ಶಶಿಯೇ. ಪರಿಮಳ ಒಳ್ಳೆದುಂಟು ಅಲ್ವಾ? ತುಂಬಾ ಪರಿಮಳ ಶಶಿ. ಸೊ ಹಾಗಾದ್ರೆ ನಿಮಗೆ ಒಳ್ಳೆ ಬೆನಿಫಿಟ್ ಆಯ್ತು ಇದು. ನನಗೆ ಗೊತ್ತುಂಟು ಅದ್ರದ್ದು. ಹಾಗಾದ್ರೆ ಇದೆಲ್ಲ ನೀವು ಯೂಸ್ ಮಾಡೋದು, ನಾನು ತಗೊಳ್ತೀನಿ. ಎಸ್ ಮೇಡಮ್. ಹಾಗೆಯೇ ಜೊತೆಗೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ನೀವಿದರ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ರಿ. ಯಾಕೆ ಗೊತ್ತಾ?
ಯಾರೇ ಕೇಳಿ ನಾ ಹೇಳ್ತೀನಿ, ಸಂತೋಷ್ ರೈಸ್ ಕುಚ್ಚಲಕ್ಕಿಯಿಂದ ಶೇವ್ಗೆ ತುಂಬ ಚೆನ್ನಾಗಾಗುತ್ತೆ ಅಂತ. ಸೊ ಫಸ್ಟ್ ನೀವೇ ಹೇಳಿದ್ದು, ಹಾಗಾಗಿ ಎಲ್ರಿಗೂ ಯಾರು ಕೊಡೋಗ್ಲು ಶೇವ್ಗೆ ಚೆನ್ನಾಗಾಗುತ್ತೆ ಮಾಡಿ, ಶೇವ್ಗೆ ಚೆನ್ನಾಗಾಗುತ್ತೆ ಮಾಡಿ ಅಂತ ಹೇಳ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಒಳ್ಳೆ ರುಚಿಕರವಾದಂಥ ಅಡುಗೆಗಳನ್ನು ಹೇಳ್ಕೊಟ್ಟಿದ್ರಿ, ಧನ್ಯವಾದಗಳು. ಅದ್ಭುತವಾಗಿರುವಂಥ 2 ಡಿಶಸನ್ನು ಹೇಳ್ಕೊಟ್ಟಿದ್ದಾರೆ, ತುಂಬಾ ಟೇಸ್ಟಿ. ಸೊ ಹಾಗಾಗಿ ಇದೆರಡು ಪ್ಲೇಟ್ ಕೂಡ ನನಗೇನೆ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ. ಸೊ ನೀವು ಇದನ್ನು ಮನೇಲಿ ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸ್ವಾದಿಷ್ಟಕರವಾದಂಥ ರುಚಿಕರವಾದಂಥ ಅಡುಗೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಮಲಾಯ್ಕಾ ಹೋಮ್ ಅಪ್ಲಯನ್ಸಸ್, ಹಾನ್ಬಾಲ್ ಚಿಕ್ಕಿ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.